ನಗರಸಭೆಯ ಚುನಾವಣೆ ಏನು ನಡೆದಿತ್ತು ಅದರಲ್ಲಿ ವಾರ್ಡ್ ನಂಬರ್ 1ರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ದಿನೇಶ್ ಅವರು ಜಯಬೇರಿ ಬಾರಿಸಿದ್ದಾರೆ. ಅದೇ ರೀತಿ ವಾರ್ಡ್ ನಂಬರ್ 11ರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸುಮಾರು 30 ಮತಗಳಿಂದ ಸೋಲು ಅನುಭವಿಸಿದ್ದಾರೆ. ಅಂದರೆ ಇದೇನಂತ ಹೇಳಿದ್ರೆ ಒಂದು ನಮ್ಮ ಪರವಾಗಿದೆ, ಒಂದು ಬಿಜೆಪಿ ಪರವಾಗಿದೆ. ಆದರೂ ನಾವು ಕೂಡ ಅಲ್ಲಿ ಹೆಚ್ಚು ಮತವನ್ನು ಗಳಿಸುವಂಥದ್ದಾಗಿದೆ. ಪಕ್ಷದ ಹಿನ್ನಡೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಜೊತೆಯಲ್ಲಿ ಒಂದು ಸ್ವಲ್ಪ ಅಂತರದಲ್ಲಿ ಸೋತಂದ್ರೆ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಆದರೂ ಕೂಡ ಸಮಮತದಲ್ಲಿ ನಮ್ಮ ಪಕ್ಷವು ಕೂಡ ಒಂದು ಕಡೆ ಗೆಲ್ಲುವಂಥದ್ದಾಗಿದೆ. ಜನ ಇವತ್ತು ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಒಪ್ಪಿಕೊಂಡಿದ್ದಾರೆ. ನಾವೆಲ್ಲಿ ಹೋದಲ್ಲೆಲ್ಲ ಕೂಡ ಇದು ಜನರಿಗೆ ಸಹಕಾರಿ, ಮಹಿಳೆಯರಿಗೆ ಅದರಲ್ಲೂ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡ್ತೈತೆ. 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡುವಂಥದ್ದು, ಕರೆಂಟು, ಬಸ್ಸು ಫ್ರೀ, ಅಕ್ಕಿಯ ಹಣವನ್ನು ಕೊಡುವಂಥದ್ದು ಇದು ಜನರಿಗೆ ಸಹಕಾರಿಯಾಗಿದೆ. ಇದರಲ್ಲಿ ಯಾವುದೇ ನಿರ್ಣಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಅದು ಈ ಬೈ ಎಲೆಕ್ಷನ್ ಬಂದಾಗ ಅದು ವಾರ್ಡ್ ವೈಸ್ ಅಲ್ಲಿ ಅಭ್ಯರ್ಥಿಗಳು ಅವರ ಸ್ವಂತ ನಿಲುವಿನಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅದರಿಂದ ಈಗ ಪಕ್ಷದ ಮೇಲೆ ಅಂತ ಪರಿಣಾಮಗಳೇನಲ್ಲ. ಒಟ್ಟಿನಲ್ಲಿ ಸಮಬಲವಾಗಿ ಈಗ ನಮ್ಮ ನಗರಸಭೆಯ 2 ವಾರ್ಡ್ಗಳ ಚುನಾವಣೆ ಅವರ ಫಲಿತಾಂಶವನ್ನು ಕೊಟ್ಟಿದೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.